ಪಾರ್ವತಿ ತಾನು ಸ್ನಾನಕ್ಕೆ ಹೋಗುವಾಗ ಮಣ್ಣಿನ ಮೂರ್ತಿ ಮಾಡಿ ಅದಕ್ಕೆ ಜೀವ ತುಂಬಿದ್ದು ಯಾಕೆ? ಅದರ ಹಿಂದೆ ಯಾವ ಒಂದು ಕಾರಣ ಇತ್ತು? ಶಿವ ತನ್ನ ಸ್ವಂತ ಮಗನ ರುಂಡವನ್ನು ಕತ್ತರಿಸಿದ್ದು ಯಾಕೆ? ಗಣೇಶ ಆನೆಯ ರುಂಡವನ್ನು ಪಡೆದಿದ್ದು ಹೇಗೆ? ಶಿವ ಕತ್ತರಿಸಿದ ಗಣೇಶನ ರುಂಡ ಈಗ ಎಲ್ಲಿದೆ? ಅದು ಈಗಲೂ ಜೀವಂತವಾಗಿದೆ ಎಂದರೆ ನಂಬಲು ಸಾಧ್ಯವೇ? ಹೌದು, ಇಂತಹ ನಂಬಲಾಗದ ಕೆಲವು ಅದ್ಭುತ ಮಾಹಿತಿಯನ್ನ ಗಣೇಶನ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ನೀವು ನಿಜಕ್ಕೂ ಗಣೇಶನ ಭಕ್ತರಾಗಿದ್ದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಜೈ ಗಣೇಶ ಎಂದು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಹಾಗಾದ್ರೆ ತಡ ಯಾಕೆ, ಈಗಲೇ ಈ ವಿಡಿಯೋನ ಪ್ರಾರಂಭ ಮಾಡೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಗಣೇಶನನ್ನ ಮಹಾಕಾಯ, ವಿನಾಯಕ, ವಿಘ್ನೇಶ, ಏಕದಂತ, ವಕ್ರತುಂಡ, ಗಜಾನನ, ಮೂಷಕವಾಹನ ಹೀಗೆ ಗಣಪತಿಯನ್ನ ನಾನಾ ಹೆಸರುಗಳಿಂದ ಕರೆಯುತ್ತಾರೆ. ಎಲ್ಲ ಕಾರ್ಯಗಳಲ್ಲೂ ವಿಘ್ನ ವಿನಾಯಕ ಗಣಪನಿಗೆ ಪ್ರಥಮ ಪೂಜೆ ಸಲ್ಲುತ್ತದೆ. ಗಣೇಶನನ್ನ ಮೊದಲು ಪೂಜಿಸಿ ಯಾವುದೇ ಕೆಲಸವನ್ನ ಆರಂಭಿಸಿದರೂ ಯಾವುದೇ ಅಡೆತಡೆ ಇಲ್ಲದೆ ಎಲ್ಲವೂ ನಿರ್ವಿಘ್ನವಾಗಿ ನಡೆಯುತ್ತದೆ ಅನ್ನುವುದು ನಂಬಿಕೆ ಕೂಡ. ಭಾದ್ರಪದ ಮಾಸದಲ್ಲಿ ಬರುವ ಗಣೇಶ ಚೌತಿಯ ದಿನ ಗಣೇಶ ಹಬ್ಬವನ್ನ ಆಚರಿಸಲಾಗುತ್ತದೆ. ಭಾರತದಲ್ಲಿ ಮಾತ್ರವಲ್ಲದೆ ವಿಶ್ವಾದ್ಯಂತ ಗಣೇಶನನ್ನು ತುಂಬಾ ಜನ ಪೂಜಿಸುತ್ತಾರೆ. ಗಣಪತಿ ಎಲ್ಲಾ ದೇವರಿಗಿಂತಲೂ ಹೆಚ್ಚು ಜನಪ್ರಿಯವಾಗಿ ಪೂಜೆಯಲ್ಲಿ ಅಗ್ರಸ್ಥಾನ ಪಡೆದಂತಹ ದೇವರು. ವಿದ್ಯಾಭ್ಯಾಸ, ವಿವಾಹ, ಉಪನಯನ, ಗೃಹ ಪ್ರವೇಶ ಹೀಗೆ ಜನ ಜೀವನದ ಎಲ್ಲಾ ಶುಭ ಕಾರ್ಯಗಳಲ್ಲೂ ಗಣೇಶನಿಗೆ ಮೊದಲ ಪ್ರಾದ್ಯತೆ ಇದ್ದೇ ಇದೆ. ಯಾವ ದೇವತಾ ಕಾರ್ಯಗಳನ್ನು ಮಾಡುವಾಗಲೂ ನಿರ್ವಿಘ್ನಿತ ಸಿದ್ಧಿಗಾಗಿ ಮೊದಲ ಪೂಜೆ ಗಣಪತಿಗೆ ಮೀಸಲಿಡಲಾಗುತ್ತದೆ. ಶಿವ ಹಾಗೂ ಪಾರ್ವತಿಯ ಮಗ ಗಣಪತಿ ಹುಟ್ಟಿನ ಹಿಂದೆ ಒಂದು ರೋಚಕ ಕಥೆ ಇದೆ. ಈ ವಿಷಯ ಎಷ್ಟೋ ಜನಕ್ಕೆ ಗೊತ್ತು, ಆದ್ರೆ ಗೊತ್ತಿಲ್ಲದವರಿಗೆ ಈ ವಿಷಯನ ಈಗ ಹೇಳ್ತಾ ಇದ್ದೀನಿ. ಕೈಲಾಸದಲ್ಲಿ ಪಾರ್ವತಿ ದೇವಿಯು ತನ್ನ ಸಖಿಯರ ಜೊತೆಯಲ್ಲಿರುವಾಗ ಅಲ್ಲಿಗೆ ಪರಶಿವ ಬರುತ್ತಾನೆ. ದ್ವಾರವನ್ನು ಕಾಯಲು ಗಣವೊಂದು ಇಟ್ಟಿದ್ದರೂ ಕೂಡ ಈ ರೀತಿ ತನ್ನ ಪತಿಯೇ ಆಗಲಿ ಅನಪೇಕ್ಷಿತವಾಗಿ ಒಳಗೆ ಬಂದದ್ದು ಪಾರ್ವತಿಗೆ ಸ್ವಲ್ಪ ಅಸಮಾಧಾನವನ್ನ ಉಂಟು ಮಾಡುತ್ತದೆ. ಇದಕ್ಕಾಗಿ ಪಾರ್ವತಿ ಒಂದು ದಿನ ಒಂದು ನಿರ್ಣಯವನ್ನ ಮಾಡುತ್ತಾಳೆ. ಸ್ನಾನಕ್ಕಾಗಿ ಹೋಗುವ ಮೊದಲು ತನ್ನ ಮೈಯಲ್ಲಿರುವ ಮಣ್ಣಿನಿಂದ ಮುದ್ದಾದ ಒಂದು ಮಗುವನ್ನ ನಿರ್ಮಿಸಿ ಅದಕ್ಕೆ ಜೀವವನ್ನ ತುಂಬುತ್ತಾಳೆ. ಆ ಮಗುವಿನಲ್ಲಿ ಅವನ ಕೈಯಲ್ಲಿ ದಂಡವನ್ನು ಕೊಟ್ಟು ಸ್ನಾನಗೃಹದ ಬಾಗಿಲು ಕಾಯಲು ನೇಮಿಸುತ್ತಾಳೆ. ನಂತರ ಯಥಾವತ್ತಾಗಿ ಅಪೇಕ್ಷಿತವೆಂಬಂತೆ ಕೈಲಾಸಪತಿ ಅಂದ್ರೆ ಮಹಾದೇವ ಅಲ್ಲಿಗೆ ಆಗಮಿಸುತ್ತಾನೆ. ಆ ಪುಟ್ಟ ದ್ವಾರಪಾಲಕ ತನ್ನ ದಂಡವನ್ನ ಶಿವನ ಮುಂದೆ ಅಡ್ಡ ಇಡಿಸುತ್ತಾನೆ. ಒಳಗೆ ಅವನನ್ನ ಪ್ರವೇಶಿಸಂತೆ ನಿರ್ಬಂಧಿಸುತ್ತಾನೆ. ಇದೇನು, ಈ ಹುಡುಗ ಯಾವನೋ ಹೊಸವ ನನ್ನನ್ನ ತಡೆಯುತ್ತಿದ್ದಾನಲ್ಲ ಎಂದು ಕೋಪಗೊಂಡು, ರುದ್ರ ಯಾರು ನೀನು, ಯಾಕೆ ಹೀಗೆ ಮಾಡುತ್ತಿದೀಯಾ, ನನ್ನನ್ನು ಒಳಗೆ ಯಾಕೆ ಬಿಡುತ್ತಿಲ್ಲ, ನನ್ನ ಬಗ್ಗೆ ನಿನ್ಗೆ ಗೊತ್ತಿಲ್ಲ ಎಂದು. ಆಗ ಆ ಮಗು, ನಾನು ಪಾರ್ವತಿಯ ಮಗ, ಅವಳ ಸೇವಕ, ತಾಯಿಯ ಆಜ್ಞೆಯ ಮೇರೆಗೆ ಯಾರನ್ನು ಒಳಗೆ ಹೋಗಲು ಬಿಡಲು ಸಾಧ್ಯವಿಲ್ಲ, ಆದ್ದರಿಂದ ನಿನ್ನನ್ನು ಒಳಗೆ ಹೋಗಲು ಬಿಡುವುದಿಲ್ಲ ಎಂದು ಬಾಲಕ ಶಿವನಿಗೆ ತಾಕೀತು ಮಾಡುತ್ತಾನೆ. ಇದನ್ನು ಕೇಳಿ ರುದ್ರನ ಗಣಗಳು ಸಿಟ್ಟಿನಿಂದ ಅವನ ಮೇಲೆ ಮುಗಿ ಬೀಳಲು ಒಬ್ಬರನ್ನೊಬ್ಬರನ್ನು ಥಳಿಸಿ ತನ್ನ ಪರಾಕ್ರಮವನ್ನ ಆ ಬಾಲಕ ತೋರಿಸುತ್ತಾನೆ. ಇದನ್ನೆಲ್ಲ ನೋಡುತ್ತಿದ್ದ ಶಿವ ತನ್ನ ಗಣಗಳ ಸೋಲು ಮತ್ತು ಈ ಹುಡುಗನ ಉದ್ದಟನದಿಂದ ಕ್ರೋಧಿತನಾಗಿ ತನ್ನ ಶೂಲದಿಂದ ಅವನ ಶಿರವನ್ನೇ ಕತ್ತರಿಸಿ ಬಿಡುತ್ತಾನೆ. ತನ್ನ ಪತಿಯ ಈ ಕೃತ್ಯವನ್ನು ನೋಡಿದ ಪಾರ್ವತಿಯು ಪುತ್ರನ ಮರಣದಿಂದ ಶೋಕಿತಳಾಗಿ ರೋಧಿಸಲು ಆರಂಭಿಸುತ್ತಾಳೆ. ಗೌರಿಯು ಕ್ಷಣಾರ್ಧದಲ್ಲಿ ದುರ್ಗೆಯಾಗಿ ಅನೇಕ ಮಹಾಶಕ್ತಿಗಳನ್ನ ಸೃಷ್ಟಿಸಿ ರುದ್ರ ಗಣಗಳ ಮೇಲೆ ಪ್ರಹಾರ ಮಾಡುತ್ತಾಳೆ. ಇದರಿಂದ ಗಾಬರಿಗೊಂಡ ಗಣಗಳು ಶಿವನನ್ನು ಶರಣು ಬಂದು ಪ್ರಾರ್ಥಿಸುತ್ತಾರೆ. ಪಾರ್ವತಿಯನ್ನು ಸಮಾಧಾನ ಪಡಿಸಲು ಶಿವನು ಬಾಲಕನನ್ನ ಬದುಕಿಸುವುದಾಗಿ ಹೇಳುತ್ತಾನೆ. ತನ್ನ ಭಟರಿಗೆ ಹಾಗೂ ತನ್ನ ಗಣಗಳಿಗೆ ಉತ್ತರ ದಿಕ್ಕಿಗೆ ಹೋಗಿ ಮೊದಲು ಸಿಗುವ ಪ್ರಾಣಿಯ ತಲೆಯನ್ನ ತರಲು ಆಜ್ಞಾಪಿಸುತ್ತಾನೆ. ಅಂತೆಯೇ ಉತ್ತರಕ್ಕೆ ತಲೆ ಹಾಕಿ ಮಲಗಿದ್ದ ಆನೆಯ ಶಿರವನ್ನ ಆ ಗಣಗಳು ಕತ್ತರಿಸಿಕೊಂಡು ಬರುತ್ತಾರೆ. ಮುಂದೆ ಶಂಕರನು ಆ ಬಾಲಕನ ಮುಂಡಕ್ಕೆ ಆನೆಯ ತಲೆಯನ್ನ ಸರಿಯಾಗಿ ಜೋಡಿಸಿ ಅವನನ್ನ ಪುನಃ ಬದುಕಿಸುತ್ತಾನೆ. ಪಾರ್ವತಿಯು ಬಂದು ಆ ಬಾಲಕನನ್ನ ಮುದ್ದಿಸಿ ತನ್ನ ಮಗನಾದ ಗಜಮುಖನಿಗೆ ವರವನ್ನ ದಯಪಾಲಿಸುವಂತೆ ಆ ಮಹೇಶ್ವರ ಅಂದರೆ ಅವಳ ಗಂಡನಲ್ಲಿ ಕೇಳುತ್ತಾಳೆ.
ಇಂದಿನಿಂದ ನೀನು ನನ್ನ ಕಿರಿಯ ಮಗನೆಂದು, ಸರ್ವ ಕಾರ್ಯಗಳಲ್ಲಿ ನೀನೇ ಪ್ರಥಮ ಪೂಜಿತನಾಗಲೆಂದು, ಸಕಲ ರುದ್ರಗಣಗಳ ಅಧಿಪತಿಯಾಗಿ ಎಂದು ಹರನು ಹರಸುತ್ತಾನೆ. ಹೀಗೆ ಪಶುಪತಿಯ ಮಗ ಗಣಪತಿಯು ಜಗತ್ಪ್ರಸಿದ್ಧನಾಗುತ್ತಾನೆ. ಹೀಗೆ ತಂದೆಯಾದ ಶಿವನಿಂದ ಆಶೀರ್ವದಿಸಲ್ಪಟ್ಟ ಗಣೇಶನು ವಿಶೇಷವಾಗಿ ಬಲಿಷ್ಠರಾದ ವಿಘ್ನಗಳನ್ನ ಸೃಷ್ಟಿಸುತ್ತಾನೆ. ಈ ಗಣಗಳು ಯಾವಾಗಲೂ ಎಲ್ಲ ಲೋಕದಲ್ಲಿ ಸಂಚರಿಸುತ್ತಾ ಸತ್ಕಾರ್ಯಗಳಿಗೆ ಅನುಕೂಲವನ್ನು ಮಾಡುತ್ತಾ ಕೆಟ್ಟವರಿಗೆ ವಿಘ್ನಗಳನ್ನು ಮಾಡುತ್ತಾ ಓಡಾಡುತ್ತಾರೆ. ಯಾರು ಗಣಪತಿಯ ಪೂಜೆ ಸ್ಮರಣೆಯನ್ನು ನಿರಂತರ ಮಾಡುತ್ತಾರೋ ಅವರ ಎಲ್ಲ ವಿಘ್ನಗಳನ್ನ ಆ ವಿಘ್ನೇಶ್ವರನ ಆದೇಶದಂತೆ ನಿವಾರಿಸುತ್ತಾರೆ. ಧರ್ಮಶಾಸ್ತ್ರ, ಕಲ್ಪಶಾಸ್ತ್ರ ಗ್ರಂಥಗಳಲ್ಲಿ ಈ ವಿನಾಯಕನನ್ನು ಕುರಿತಾದ ಶಾಂತಿ ಕರ್ಮಗಳ ವರ್ಣನೆ ಬರುತ್ತದೆ. ಎಲ್ಲ ಧಾರ್ಮಿಕ ಮತ್ತು ಲೌಕಿಕ ಕಾರ್ಯಗಳು ಮೊದಲು ಈ ವಿನಾಯಕ ಕಲ್ಪದ ಅನುಷ್ಠಾನದ ವಿಧಿತವಾಗಿವೆ. ಪುರಾಣದಲ್ಲಿ ಕತ್ತರಿಸಲ್ಪಟ್ಟಂತಹ ಗಣೇಶನ ತಲೆ ಏನಾಯಿತೋ, ಎಲ್ಲಿಗೆ ಹೋಯಿತೋ ಅನ್ನೋ ಕುತೂಹಲ ಎಲ್ಲರಿಗೂ ಇದ್ದಿದ್ದೇ. ಆದರೆ ಶಿವನು ಶಿರಚ್ಛೇದನ ಮಾಡಿದ ಗಣೇಶನ ನಿಜವಾದ ಆ ಕತ್ತರಿಸಲ್ಪಟ್ಟ ತಲೆ ನಿಜಕ್ಕೂ ಈಗಲೂ ಭಾರತದ ಉತ್ತರಾಖಂಡ್ ರಾಜ್ಯದಲ್ಲಿದೆ. ಶಿವನು ಸಿಟ್ಟಿನಿಂದ ಕತ್ತರಿಸಲ್ಪಟ್ಟ ಗಣೇಶನ ಈ ಶಿರ ಉತ್ತರಾಖಂಡದ ಪಿತ್ರೋಡ್ಗಢದಲ್ಲಿರುವ ಪಾತಾಳ ಭುವನೇಶ್ವರ ಗುಹೆಯಲ್ಲಿ ಇದೆ ಎಂದು ನಂಬಲಾಗಿದೆ. ಉತ್ತರಾಖಂಡ ಗಡಿಯಲ್ಲಿರುವ ಗಂಗೋಲಿ ಘಾಟ್ನಲ್ಲಿರುವ ಈ ಗುಹೆ ಸುಮಾರು 160 ಕಿಲೋಮೀಟರ್ ಉದ್ದ ಹಾಗೂ 90 ಅಡಿ ಆಳವಿದೆ. ಇಲ್ಲಿ ಶಿವನು ಕತ್ತರಿಸಿದ ಗಣೇಶನ ತಲೆ ಇದೆ ಎಂದು ಹೇಳಲಾಗುತ್ತದೆ. ಶಿವ ಕೋಪದಲ್ಲಿ ಕತ್ತರಿಸಿದ ಗಣೇಶನ ರುಂಡವನ್ನು ನೋಡಲು ಇಲ್ಲಿ ಪ್ರವಾಸಿಗರು, ಭಕ್ತಾದಿಗಳು ತಂಡೋಪತಂಡವಾಗಿ ಬರುತ್ತಾನೆ ಇರುತ್ತಾರೆ. ಹಾಗೆಯೇ ಈ ಒಂದು ರುಂಡವನ್ನ ಪರೀಕ್ಷಿಸಲು ಹಲವಾರು ಸಂಶೋಧಕರು, ವಿಜ್ಞಾನಿಗಳು ಕೂಡ ನಾನಾ ದೇಶದಿಂದ ಭೇಟಿ ಕೊಡುತ್ತಾರೆ ಹಾಗೂ ಈಗಲೂ ಕೂಡ ಸಂಶೋಧನೆಯನ್ನ ಮಾಡುತ್ತಿದ್ದಾರೆ. ಭುವನೇಶ್ವರದಲ್ಲಿರುವ ಈ ಗುಹೆಯಲ್ಲಿ 33,000 ಕೋಟಿ ದೇವತೆಗಳು ನೆಲೆಸಿದ್ದಾರೆ ಅನ್ನುವ ಭಕ್ತರ ನಂಬಿಕೆ ಕೂಡ. ಗುಹೆಗೆ ತೆರಳುವ ಮಾರ್ಗದುದ್ದಕ್ಕೂ ಕಲ್ಲಿನಿಂದ ನಿರ್ಮಾಣ ಮಾಡಲಾಗಿರುವ ವಿವಿಧ ದೇವತೆಗಳ ಮೂರ್ತಿಗಳನ್ನ ನೀವು ನೋಡಬಹುದು. ಪಾಂಡವರು ಮಹಾಭಾರತದ ಯುದ್ಧದ ನಂತರ ಕೆಲವು ದಿನಗಳ ಕಾಲ ತಪಸ್ಸು ಮಾಡಿ ಇಲ್ಲಿರುವ ಗುಪ್ತ ಮಾರ್ಗದಿಂದಲೇ ಅವರು ಮುಂದೆ ಕೈಲಾಸಕ್ಕೆ ಹೋಗಿದ್ದರು ಎನ್ನುವ ಪುರಾಣದಲ್ಲಿ ಉಲ್ಲೇಖ ಇದೆ. ಗುಹೆಯಲ್ಲಿ ಗಣೇಶನ ರುಂಡ ಶಿಲಾಮೂರ್ತಿಯಾಗಿದೆ. ಗಣೇಶನ ರುಂಡದ ಮೂರ್ತಿಯ ಮೇಲೆ 108 ದಳದ ಬ್ರಹ್ಮ ಕಮಲವಿದೆ. ಈ ಬ್ರಹ್ಮ ಕಮಲದಿಂದ ಗಣೇಶನ ಶಿಲ್ಪಕಲೆಯ ತಲೆಯ ಮೇಲೆ ದೈವಿಕ ಹನಿಗಳು ಬೀಳುತ್ತಾನೆ ಇರುತ್ತವೆ. ಈ ಬ್ರಹ್ಮ ಕಮಲವನ್ನ ಶಿವನು ಇಲ್ಲಿ ಸ್ಥಾಪಿಸಿದನೆಂದು ಹೇಳಲಾಗುತ್ತಿದೆ. ಇಲ್ಲಿನ ಗುಹೆಯಲ್ಲಿರುವ ಗಣೇಶನ ತಲೆಯನ್ನು ಶಿವನೇ ರಕ್ಷಿಸುತ್ತಿದ್ದಾನೆ ಎನ್ನುವ ನಂಬಿಕೆ ಕೂಡ. ಇಲ್ಲಿನ ಸ್ಥಳೀಯ ಪುರಾಣದ ಪ್ರಕಾರ ಗಣೇಶನ ರೂಪವನ್ನು ಹೊಂದಿರುವ ಈ ಕಲ್ಲು ದಿನದಿಂದ ದಿನಕ್ಕೆ ಬೆಳೆಯುತ್ತಾ ಇದೆ. ಅಷ್ಟೇ ಅಲ್ಲ, ಇಲ್ಲಿ ಲಿಂಗ ರೂಪದಲ್ಲಿರುವಂತಹ ಹಲವಾರು ಕಲ್ಲುಗಳು ಹೊಸ ಹೊಸ ರೂಪವನ್ನು ಪಡೆದು ದಿನನಿತ್ಯ ಬೆಳೆಯುತ್ತಿದೆ ಎನ್ನುವುದು ಇನ್ನೂ ಕುತೂಹಲ ಹುಟ್ಟಿಸುವ ವಿಷಯವಾಗಿದೆ. ಇದೇ ಕಾರಣ ಹಲವಾರು ಸಂಶೋಧಕರು ಈ ಕಲ್ಲುಗಳನ್ನ ಜೀವಂತ ಕಲ್ಲುಗಳೆಂದೇ ಕೂಡ ಹೇಳುತ್ತಾರೆ. ಇದಕ್ಕೆ ಕಾರಣ ಇದರ ಹಿಂದೆ ದೈವಿಕ ಮಹತ್ವ ಇದೆ. ಇದೇ ನಂಬಿಕೆಯ ಪ್ರಕಾರ ಇಲ್ಲಿರುವ ಗಣೇಶನ ರುಂಡವು ಜೀವಂತ ರುಂಡ ಎಂದು ಕೂಡ ನಂಬುತ್ತಾರೆ. ಈ ಗುಹೆಯು ಎಷ್ಟು ಸಣ್ಣದಾಗಿದೆ ಎಂದರೆ ಕೇವಲ ಒಬ್ಬ ಮನುಷ್ಯ ಮಾತ್ರ ಹೋಗಬಹುದು. ಗುಹೆಯ ದ್ವಾರವು ಶಿವನ ಈ ಗುಹೆಯಲ್ಲಿ ವಿನಾಯಕನ ತಲೆ ಇದೆ ಎನ್ನಲಾಗಿದೆ. ಇಲ್ಲಿಂದ ಕೈಲಾಸಕ್ಕೆ ಹೋಗುವ ದಾರಿ ಕೂಡ ಇದೆ ಎಂದು ನಂಬಿಕೆ ಇದೆ. ಸುಣ್ಣದಿಂದ ನಿರ್ಮಾಣವಾದಂತೆ ಕಾಣುವ ಈ ಗುಹೆಗಳು ಪ್ರಕೃತಿಯ ಒಂದು ವಿಸ್ಮಯವಾಗಿದೆ. ಇದು ದಿನದಿಂದ ದಿನಕ್ಕೆ ಬೆಳೆಯುತ್ತಿದೆ ಎನ್ನಲಾಗಿದೆ. ಒಂದು ವೇಳೆ ಈ ಶಿವಲಿಂಗವು ಇನ್ನಷ್ಟು ಬೆಳೆದು ಗುಹೆಯ ಹೊರಗೆ ಬಂದರೆ ಅಂದೇ ಕಲಿಯುಗದ ಅಂತ್ಯವಾಗಲಿದೆ ಎನ್ನುವ ನಂಬಿಕೆ ಇಲ್ಲಿನ ಸ್ಥಳ ಪುರಾಣವಾಗಿದೆ. ಸ್ನೇಹಿತರೆ, ನಮ್ಮ ದೇಶದ ನೋಟಿನ ಮೇಲೆ ಗಣೇಶನ ಚಿತ್ರವಿದ್ದರೆ ನಾವು ಆಶ್ಚರ್ಯ ಪಡುವ ಅಗತ್ಯ ಇರಲಿಲ್ಲ. ಯಾಕೆ ಅಂದರೆ ಗಣೇಶ ಹಿಂದೂಗಳ ಆರಾಧ್ಯ ದೈವ. ಆದರೆ ಅಪ್ಪಟ ಹೊರದೇಶ ಮತ್ತು ಮುಸ್ಲಿಂ ದೇಶದ ನೋಟಿನಲ್ಲಿ ಗಣೇಶನ ಚಿತ್ರ ಮುದ್ರಿಸಿರುವುದು ನಿಜಕ್ಕೂ ಒಂದು ಆಶ್ಚರ್ಯಕರ ಸಂಗತಿಯಾಗಿದೆ. ಹೌದು, ಗಣೇಶನನ್ನ 20,000 ನೋಟಿನಲ್ಲಿ ಮುದ್ರಿಸಿರುವ ದೇಶ ಅಂದರೆ ಅದು ಇಂಡೋನೇಷಿಯಾ. ಇದು ಅಪ್ಪಟ ಮುಸ್ಲಿಂ ಕಂಟ್ರಿ ಆಗಿದೆ. ಹೌದು, ಹೊರದೇಶವಾಗಿರುವ ಇಂಡೋನೇಷಿಯಾ ತನ್ನ 20,000 ನೋಟಿನ ಮೇಲೆ ಗಣೇಶನ ಚಿತ್ರವನ್ನು ಮುದ್ರಿಸಿದೆ. ಇಂಡೋನೇಷಿಯಾ ವಿಶ್ವದ ಬಹುದೊಡ್ಡ ಮುಸ್ಲಿಂ ದೇಶವಾದರೂ ಅವರು ಹಿಂದೂ ದೇವರನ್ನು ನಂಬುತ್ತಾರೆ ಮತ್ತು ಪೂಜೆ ಕೂಡ ಮಾಡುತ್ತಾರೆ. 1995ರಲ್ಲಿ ಇಂಡೋನೇಷಿಯಾ ಹಿಂದೆ ಎಂದು ಕಾಣದ ಆರ್ಥಿಕ ಸಂಕಷ್ಟಕ್ಕೆ ತುತ್ತಾಗಿತ್ತು. ಇಂಥ ಸಮಯದಲ್ಲಿ ಅಲ್ಲಿನ ಪರಿಣಿತರು ಗಣೇಶನನ್ನು ನೋಟಿನ ಮೇಲೆ ಮುದ್ರಿಸಿದರೆ ತಮಗೆ ಬಂದಿರುವ ಕಷ್ಟಗಳು ಪರಿಹಾರ ಆಗುತ್ತದೆ ಎಂದು ಅಲ್ಲಿನ ಸರ್ಕಾರಕ್ಕೆ ಹೇಳುತ್ತಾರೆ. ಅಲ್ಲಿನ ಪರಿಣಿತರ ಮಾತಿಗೆ ಗೌರವ ಕೊಟ್ಟು ಇಂಡೋನೇಷಿಯಾ ಸರ್ಕಾರ ಗಣೇಶನ ಚಿತ್ರವನ್ನು ತಮ್ಮ ದೇಶದ
20,000 ರೂಪಾಯಿ ನೋಟಿನ ಮೇಲೆ ಮುದ್ರಿಸಿತ್ತು. ಇನ್ನು ಗಣೇಶನ ಚಿತ್ರವನ್ನು ಮುದ್ರಿಸಿದ ನಂತರ ಆಶ್ಚರ್ಯ ಎನ್ನುವ ಹಾಗೆ ಹದಗೆಟ್ಟಿದ್ದ ಇಂಡೋನೇಷ್ಯಾ ಆರ್ಥಿಕ ಸ್ಥಿತಿ ಹತೋಟಿಗೆ ಬರುತ್ತದೆ. ಕೆಲವು ಸಮಯದ ನಂತರ ದೇಶದ ಆರ್ಥಿಕತೆ ಲಾಭದ ಕಡೆ ಹೆಜ್ಜೆಯನ್ನು ಇಟ್ಟು ಮುನ್ನುಗ್ಗುತ್ತದೆ. ದೇವರ ಮೇಲಿನ ನಂಬಿಕೆ ನಮ್ಮನ್ನು ಹೆಚ್ಚು ಧೈರ್ಯಶಾಲಿ ಮಾಡುತ್ತದೆ ಎನ್ನುವುದಕ್ಕೆ ಇದು ಅತ್ಯುತ್ತಮ ಉದಾಹರಣೆ ಎಂದು ಹೇಳಬಹುದು. ಶತಮಾನಗಳ ಹಿಂದೆ ಇಂಡೋನೇಷ್ಯಾ ಕೂಡ ಒಂದು ಹಿಂದೂ ದೇಶವಾಗಿತ್ತು ಮತ್ತು ಭಾರತ ಖಂಡದ ಒಂದು ಅವಿಭಾಜ್ಯ ಅಂಗವಾಗಿತ್ತು. ಈಗಲೂ ಕೂಡ ಇಂಡೋನೇಷ್ಯಾದಲ್ಲಿ ವೈಭವಪೂರ್ಣವಾದ ಹಿಂದೂ ದೇವಾಲಯಗಳು ರಾರಾಜಿಸುತ್ತವೆ. ಇನ್ನು ಇಂಡೋನೇಷ್ಯಾದ ಪ್ರಮುಖ ನಗರಗಳಲ್ಲಿ ಭಗವದ್ಗೀತೆಗೆ ಸಂಬಂಧಿಸಿದ ವಿಗ್ರಹಗಳ ನಿರ್ಮಾಣವನ್ನು ಕೂಡ ಮಾಡಲಾಗಿದೆ. 1995ರ ಆಚೆಗೆ ಇಂಡೋನೇಷ್ಯಾದಲ್ಲಿ ಹಲವಾರು ಗಣೇಶನ ದೇವಸ್ಥಾನಗಳನ್ನ, ಹಲವಾರು ಹಿಂದೂ ದೇವಸ್ಥಾನಗಳನ್ನ ಕಟ್ಟಲಾಗಿದೆ. ಹಾಗೆಯೇ ಇಂಡೋನೇಷ್ಯಾದ ಅತಿ ದೊಡ್ಡ ಯೂನಿವರ್ಸಿಟಿ ಲಾಂಛನ ಕೂಡ ವಿನಾಯಕ ಎನ್ನುವುದು ಇನ್ನೊಂದು ಅಚ್ಚರಿಯ ವಿಷಯವಾಗಿದೆ. ಗಣೇಶನ ಈ ಮಹಿಮೆಗೆ ನಾವು ತಲೆಬಾಗಲೇಬೇಕು. ನಾವು ಏಕೆ ವಿಶ್ವದ ಹಲವಾರು ಭಾಗದಲ್ಲಿ ಗಣೇಶನನ್ನ ಈಗಲೂ ಪೂಜಿಸುತ್ತಾರೆ. ಜಾತಿ, ಧರ್ಮ, ದೇಶ ಬಿಟ್ಟು ಗಣೇಶನನ್ನ ಎಲ್ಲರೂ ಪೂಜಿಸುತ್ತಿದ್ದಾರೆ. ಇಂಡೋನೇಷ್ಯಾ ಆಗ್ನೇಯ ಏಷ್ಯಾದಲ್ಲಿ 18,101 ದ್ವೀಪಗಳ ದೇಶವಾಗಿದೆ. 250 ಮಿಲಿಯನ್ಗಿಂತ ಅಧಿಕ ಪ್ರಜೆಗಳನ್ನು ಹೊಂದಿರುವ ಪ್ರಪಂಚದ 4ನೇ ಅತಿ ದೊಡ್ಡ ಜನಸಂಖ್ಯೆ ಉಳ್ಳ ದೇಶವಾಗಿದೆ. ಇದೇ ಇಂಡೋನೇಷ್ಯಾದಲ್ಲಿ 88% ಜನ ಮುಸ್ಲಿಂ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಹಾಗೆಯೇ ಕೇವಲ 3% ಹಿಂದೂಗಳಿದ್ದಾರೆ. ಆದರೂ ಕೂಡ ನೀವು ಈ ದೇಶದಲ್ಲಿ ಹಿಂದೂಗಳ ಹಲವಾರು ಆಚರಣೆಗಳನ್ನ, ವಿಚಾರಗಳನ್ನ ಕಾಣಬಹುದು. ಹಾಗೆಯೇ ನೀವು ದೇಶದ ಮೂಲೆ ಮೂಲೆಗಳಲ್ಲಿ ಹಿಂದೂ ದೇವಸ್ಥಾನಗಳನ್ನು ಕಾಣಬಹುದು. ಗಣೇಶನ ಬಗ್ಗೆ ಇರುವಂತಹ ಪ್ರೀತಿ, ಪ್ರೇಮ ನೀವು ಅಮೆರಿಕಾದಲ್ಲಿ, ಇಂಗ್ಲೆಂಡಿನಲ್ಲಿ ಕೂಡ ಕಾಣಬಹುದು. ಸ್ನೇಹಿತರೆ, ಒಂದು ವೇಳೆ ಇದೇ ರೀತಿ ನಮ್ಮ ಭಾರತ ದೇಶದ ನೋಟಿನ ಮೇಲೆ ಏನಾದರೂ ಗಣೇಶನ ಚಿತ್ರವನ್ನು ಮುದ್ರಿಸಿದರೆ ಇಲ್ಲಿ ಆಗುವ ಅನಾಹುತಗಳೇ ಬೇರೆ. ಯಾಕೆಂದ್ರೆ ನಮ್ಮ ದೇಶದ ಜನರೇ ಗಣೇಶನನ್ನ ಪ್ರೀತಿಸುವುದಿಲ್ಲ ಅಂತ ದೌರ್ಭಾಗ್ಯ ನಮ್ಮ ದೇಶದಲ್ಲಿದೆ. ಇಲ್ಲಿ ಧರ್ಮಕ್ಕಿಂತ ರಾಜಕೀಯನೇ ಜಾಸ್ತಿ, ರಾಜಕೀಯನೇ ಇಲ್ಲಿ ರಾರಾಜಿಸುತ್ತದೆ. ಇದೇ ಕಾರಣ ಒಳ್ಳೆಯ ಕೆಲಸಗಳು ಕೂಡ ಇಲ್ಲಿ ಸರಿಯಾಗಿ ಆಗುತ್ತಿಲ್ಲ. ದೇವರ ಮೇಲೆ ನಂಬಿಕೆ ದಿನೇ ದಿನೇ ಹದಗೆಡುತ್ತಾ ಇದೆ. ಇನ್ನು ನೋಟಿನ ಮೇಲೆ ಏನಾದರೂ ಗಣೇಶನನ್ನ ಮುದ್ರಿಸಿದರೆ ಅಷ್ಟೇ ಗತಿ. ಇಲ್ಲಿನ ಬುದ್ಧಿಜೀವಿಗಳು, ವಿಚಾರವಾದಿಗಳು ಬೇರೆಯ ಸ್ಪಷ್ಟತೆಯನ್ನು ಕೊಡಲು ಪ್ರಾರಂಭಿಸುತ್ತಾರೆ. ನಮ್ಮದು ಸೆಕ್ಯುಲರ್ ಕಂಟ್ರಿ, ಇಲ್ಲಿ ಎಲ್ಲವೂ ಸೆಕ್ಯುಲರ್ ಆಗಿರಬೇಕು ಎನ್ನುವುದೇ ಇಲ್ಲಿನ ಜನರ ವಿಚಾರಧಾರೆಯಾಗಿದೆ. ಆದರೆ ಎಷ್ಟು ದುರ್ಭಾಗ್ಯ ನೋಡಿ, ನಮ್ಮ ದೇಶದಲ್ಲಿ ನಮ್ಮ ದೇವರನ್ನೇ ಪೂಜಿಸುವುದು ಕಠಿಣವಾಗಿ ಹೋಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಈ ಪರಿಸ್ಥಿತಿ ಮಿತಿ ಮೀರಿದರೆ ಈ ದೇಶಕ್ಕೆ ಕೆಟ್ಟ ದಿನಗಳು ಬರುವುದರಲ್ಲಿ ದೂರಿಲ್ಲ. ಆದರೂ ನಮ್ಮ ಪಾಡಿಗೆ ನಾವು ಗಣೇಶನನ್ನ ಪೂಜಿಸೋಣ, ಆ ಗಣೇಶನನ್ನ ನಮಿಸೋಣ.